ಇತ್ತೀಚೆಗೆ ಹಠಾತ್ ನಿಧನರಾಗಿದ್ದ ಕರಾವಳಿ ಕೋಗಿಲೆ ಖ್ಯಾತಿಯ ಸಂಗೀತ ಗುರು ಶೀಲಾ ದಿವಾಕರ್ ಅವರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮ ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್, ಮಣಿಕೃಷ್ಣಸ್ವಾಮಿ ಅಕಾಡೆಮಿ, ಕಲ್ಕೂರ ಪ್ರತಿಷ್ಠಾನ ಮತ್ತು ಗಾನಶ್ರೀ ಸಂಗೀತ ವಿದ್ಯಾಲಯ ಸಹಭಾಗಿತ್ವದಲ್ಲಿ ಶ್ರದ್ಧಾಂಜಲಿ ಸಭೆ ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಆಯೋಜಿಸಲಾಗಿತ್ತು. ಶೀಲಾ ದಿವಾಕರ್ ಅವರ ಭಾವಚಿತ್ರಕ್ಕೆ ಅತಿಥಿಗಳು ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸೂಚಿಸಿದರೆ, ಸಂಗೀತದ ಸುಧೆಯ ಮೂಲಕ ಅಕಾಲಿಕ ಮರಣಕ್ಕೆ ತುತ್ತಾದ ಗಾನ ಕೋಗಿಲಿಗೆ ಭಾವಪೂರ್ಣ ನುಡಿ ನಮನ ಸಲ್ಲಿಸಲಾಯಿತು. ಹಿರಿಯ ನೃತ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್, ಪ್ರೊಫೆಸರ್ ಎಂಬಿ ಪುರಾಣಿಕ್, ಪ್ರದೀಪ್ ಕುಮಾರ್ ಕಲ್ಕೂರ, ಜಯರಾಮ್ ಭಟ್, ಚಂದ್ರಶೇಖರ ನಾವಡ, ಸುಧಾಕರ್ ರಾವ್ ಪೇಜಾವರ, ಗಣೇಶ್ ಅಮೀನ್, ಸಂಕಮಾರ್ ಪ್ರಭಾಕರ ಜೋಶಿ, ನಮಗುಳ್ಳ ವಾಹಿನಿಯ ನಿರ್ದೇಶಕರಾದಂಥ ಲೀಲಾಕ್ಷ ಪಿ ಕರ್ಕೇರ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ. ಗುರವೇ ನಮಃ. ಶಾರದಾ ವಿದ್ಯಾಲಯದ ಸಹಯೋಗದಲ್ಲಿ ನಡೀತಾ ಇದೆ. ಶೀಲಾ ದಿವಾಕರ್ ಅವರ ಸಂಗೀತ ಗುರುಗಳಾದಂಥ ಎಂ ನಾರಾಯಣ್ ಇವರಿಗೂ ನಮ್ಮೆಲ್ಲರ ಪರವಾದಂಥ ತುಂಬ ಹೃದಯದ ಸ್ವಾಗತ. ಹಿರಿಯರಾದಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಇವರಿಗೂ ನಮ್ಮೆಲ್ಲರ ಪರವಾದಂಥ ತುಂಬ ಹೃದಯದ ಸ್ವಾಗತ. ಕರ್ನಾಟಕ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪಿ ಜಯರಾಮ್ ಭಟ್ ಇವರಿಗೂ ನಮ್ಮ ಪೂರ್ಣ ಪ್ರಮಾಣದ ಸ್ವಾಗತ. ಶಾರದಾ ವಿದ್ಯಾಲಯದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಎಂ ಬಿ ಪುರಾಣಿಕ್ ಇವರಿಗೂ ನಮ್ಮ ಪರವಾದಂಥ ತುಂಬ ಹೃದಯದ ಸ್ವಾಗತ. ಗೋವಿಂದದಾಸ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಯುತ ಕೃಷ್ಣಮೂರ್ತಿ ರಾವ್ ಇವರಿಗೂ ನಮ್ಮ ಪೂರ್ಣ ಪ್ರಮಾಣದ ಸ್ವಾಗತ. ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಇವರಿಗೆ ನಮ್ಮ ಪೂರ್ಣ ಪ್ರಮಾಣದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಭಾರತೀಯ ನಾರಿಯ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ನೃತ್ಯ ಸಂಗೀತ ಕ್ಷೇತ್ರದಲ್ಲಿ ಮೇಲ್ಮಟ್ಟದ ವ್ಯವಸಾಯವನ್ನು ಮಾಡಿ ಎಲ್ಲರ ಪ್ರೀತಿಯನ್ನು ಗಳಿಸಿ ಇಂದು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಸದಾ ಅನುಗ್ರಹ ಮಾಡಲಿ, ಶಾಂತಿ ಕೊಡಲಿ ಅಂಥೇಳಿ ಹೇಳ್ತಾ, ಮತ್ತು ಅವರ ಪತಿದೇವರಿಗೆ ಮತ್ತು ಮಕ್ಕಳಿಗೆ, ಇನ್ನು ಬಂಧು ಬಳಗದವರಿಗೆಲ್ಲ ಈ ವೇದನೆಯನ್ನು ಸಹಿಸುವಂತಹ ಒಂದು ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಬೇಡುತ್ತಾ, ನನಗೆ ಅನ್ನಿಸ್ತದೆ ಶೀಲಾ ಬರೇ ಒಂದು ಶಿಕ್ಷಕಿ ಅಲ್ಲ, ಒಂದು ಆದರ್ಶ ಗುರು. ಯಾರನ್ನೂ ಒಂದು ನಿಂದಿಸುವಂಥ ಮಾತನ್ನು ಶೀಲನ ಬಾಯಿಂದ ಕೇಳಲಿಲ್ಲ. ಹಾಗೆ ಆದರೆ ಭಗವಂತ ನಮ್ಮನ್ನು ಕರೆಯುವಾಗ ನಾವೆಲ್ಲ ಹೋಗಬೇಕಾಗ್ತದೆ. ಅವರ ಆದರ್ಶವನ್ನು ಕಲಾವಿದರನ್ನು ನಾವು ಮೈಹಿಡಿಸಿಕೊಂಡು ಈ ಕ್ಷೇತ್ರದಲ್ಲಿ ದುಡಿಯುವ ಅಂತ ಎಲ್ಲರಿಗೆ ಹೇಳುತ್ತಾ, ಇನ್ನೊಮ್ಮೆ ದೇವರಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡುವಂತೆ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಸಮಾಪನಗೊಳಿಸ್ತಾ ಇದ್ದೇನೆ. ಶೀಲಾ ದಿವಾಕರ್ ಅವರು ಅವರ ನಗೆಯಲ್ಲಿ, ಅವರ ಹಾಡಿನಲ್ಲಿ, ಅವರ ಸಂಗೀತದಲ್ಲಿ, ಅವರ ವಿದ್ಯಾರ್ಥಿಗಳನ್ನು ಅವರು ನಡೆಸಿಕೊಂಡ ರೀತಿಯನ್ನು ನೀವು ನೋಡಿದರೆ, ಈಗ ಅಂಥ ಮಾತುಗಳು ಬಂತು. ನಾನು 37 ವರ್ಷಗಳ ಹಿಂದೆ ನೋಡಿದಂತಹ ಒಂದು ಅವರ ಬದುಕಿನಲ್ಲಿ, ಅವರ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಂತಹ ಒಂದು ಶಿಸ್ತು, ಮೊನ್ನೆಯವರೆಗೆ ಕೂಡ ಆ ಶಿಸ್ತು ಅದನ್ನು ಕಾಪಾಡಿಕೊಂಡು ಅವರು ಬಂದಿದ್ದರು. ಸಂಗೊಳ್ಳಿ ರಾಯಣ್ಣ ನಾಟಕದಲ್ಲಿ ನಾನು ಸಂಗೊಳ್ಳಿ ರಾಯಣ್ಣನಾಗಿ ನನ್ನನ್ನು ಬೈಲಹೊಂಗಲದ ಜೈಲಿನಲ್ಲಿ ಗಲ್ಲಿಗೇರಿಸಿದರು. ನನ್ನ ಹೆಣ ಅಲ್ಲಿ ನೇತಾಡ್ತಾ ಉಂಟು.
ಶೀಲಕ್ಕ ಮತ್ತು ಶೈಲಕ್ಕ ಎದುರು ಕೂತುಕೊಂಡು ಸಂಗೊಳ್ಳಿ ರಾಯನಾಯಕನ ಕೊರಳಿಗೆ ಸವಕ ಹಾಕಿ ತೂಗು ಬಿಟ್ಟಾರ ಅಂತ ಹೇಳಿ ಹಾಡ್ತಾ ಇರುವಂತಹ ನಾನು ಅಲ್ಲಿ ನನಗೆ ರೆಡ್ ಲೈಟ್ ನನ್ನ ಮುಖಕ್ಕೆ ಬಿದ್ದಾಗ ಮೆಲ್ಲ ಕಣ್ಣು ತಿರುಗಿಸಿ ಸಭೆ ಹೇಗೆ ಉಂಟು ಅಂತ ಹೀಗೆ ನೋಡುವಾಗ ಶೀಲ ಮತ್ತು ಶೈಲ ಹಾಡ್ತಾ ಇದ್ದದ್ದನ್ನು ಈಗಲೂ ನನ್ನ ನೆನಪು ಮನಸ್ಸಿನಲ್ಲಿ ಬರುತ್ತೆ. ಪಂಡ ಆರು ಪನ್ನಾಗ ಸಾಕ್ಷಾತ್ ದೇವ್ಯರ್ನ ಎದುರು ಹೆಂಗೆ ತುಯ್ಲೆಕ್ಕಾಂಡು ಆ ಅಪ್ಪನ ತುಯ್ಲೆಕ್ಕಾಂಡು ಇದು ಒಂದು ಮನ್ ಪಚ್ಚು ಪನ್ನ ಜನಾರ್ದನ್ ಪೂಜಾರಿ ಪಂತಿನ ಒಂದು ಪಾತೆರ ಆತು ಶಿಲಕ್ಕನ ವಿಷಯ ಒಂಜಿ ಅವು ಇತ್ತನ್ನ ಕುಡಂಜಿ ಇತ್ತೆ 2 ವರ್ಷ ಇಂಜಿ ಕೊರೋನಾದ ಸಮಯ ಎಂಗಲ್ ಓಲ ಕಾರ್ಯಕ್ರಮ ಮನ್ಪರ ಒಂದಿತ್ತು ಎಂಗಲ್ ಸ್ಟುಡಿಯೋ ಬೇಸ್ ಪ್ರೋಗ್ರಾಮ್ ಮನ್ಪುಗ ಬಂದು ಕಲಾವಿದರಿಗೆ ಒಂಜಿ ಬರ್ತದ ಒಂಜಿ ಧಾರಾಂಡಲ ಕಾರ್ಯಕ್ರಮ ಮನ್ಪುನ ಒಂಜಿ ವೇದಿಕೆ ಮನ್ಪ ಸವೇ ಪ್ರಕಾರ ಎಂಗಲ್ ಶೀಲಕ್ಕಡ ಪನ್ನಾಗ ಆರಿಗೆ ಈತು ಖುಷಿ ಪಟ್ಟದು ಈಚಿ ಅಲ್ಲೆನ್ನ ಶಿಷ್ಯರ್ನಕ್ಲೇನು ಮಾತಲ್ಲೇ ತೊಂಬರ್ಪೆ ಈಚಿ ಜೋಕುಲೆಗೆ ಒಂದು ಎಡ್ಡೆ ಸ್ಟೇಜ್ ಒಂದು ಕೊರ್ಪಿನ ಎಂಕಲ್ ಪ್ರಯತ್ನ ಪಂಡು 2 ವರ್ಷ ಆರ್ನ ಇಡೀ ಶಿಷ್ಯವರಿಂದ ಬತ್ತದ ಕಾರ್ಯಕ್ರಮ ಕೊರ್ತುಂಡು ಆರ್ನ ಆ ಶಿಸ್ತು ತುನಾಗ ಆ ಜೋಕುಲೆಡ ಆರ್ನ ಶಿಷ್ಯವೃಂದಡ ಪಾತ್ಯರ್ನಾಗ ಒಂಜಿ ಅಪ್ಪೆ ಜೋಕುಲೆಗೆ ಎಂಚ ಸಂಜಾವಣ ಒಂಜಿ ಪಲಿ ಜೋಕುಲೆಗೆ ಎಂಚ ಸಂಜಾವಣ ಅವೇ ಪ್ರಕಾರ ಅಕಲ್ನೊಟ್ಟಿಗೆ ಅಂಚ ನಡತೊಂದಿತ್ತೇರು. ನಮ್ಮ ಕುಡ್ಲಾಗ್ಲ ಶಿಲಕ್ಕಾಗ್ಲ ಒಂಜಿ ಏನು ಸತ್ಯ ಬಣ್ಣ ಮಸ್ತ್ ಕಳೆಯೊಂಡೆ ಅಕ್ಕನ ಕಳೆಯೊಂಡ್ ಲೆಕ್ಕ ಹಿಂಗೆ ಬೇಜಾರಾಪ ದೇವಡ ನಟ್ಟು ನಾತೆ ಯಾರನ್ನ ದಿವ್ಯಾತ್ಮಗ ನಾರಾಯಣಿ ಶಾಂತಿ ಒಂದು ತಾಯಿಯಾಗಿದ್ರು ನನಗೆ. ಅಮ್ಮನ ಹತ್ರ ಯಾವಾಗಲೂ ಹೇಳ್ತಾನೆ, ಅಮ್ಮ ನೀವಿಲ್ಲರೆ ನನಗೆ ಮಿಸ್ ಆದರೆ ಅಮ್ಮ ಶೀಲಾ ಮೇಡಮ್ ಇದ್ದಾರೆ ನನಗೆ ಅಂತ. ಸೊ ಆ ಥರದವರು. ಆ್ಯಕ್ಚುಲಿ ನಾನು LKG UKG ಇರ್ಬೋದು, ನನ್ನ ಮಾವ ಚಂದ್ರಶೇಖರ್ ನಾವ್ಡ್ರು ಅವರ ಡ್ಯಾನ್ಸ್ ಪ್ರೋಗ್ರಾಮಿಗೆಲ್ಲ ಶೈಲಾ ಆಂಟಿ ಅವರು ಬಂದು ಹಾಡ್ತಾಯಿದ್ರು. ದ್ಯಾಟ್ ವಾಸ್ ಅನ್ ಅಟ್ರಾಕ್ಷನ್ ಫಾರ್ ಮೀ ಫಾರ್ ಮ್ಯೂಸಿಕ್. ನಾನು ಬ್ಯಾಂಗ್ಳೂರಲ್ಲಿದ್ದೆ, ಯಾವಾಗೆಲ್ಲ ಊರಿಗೆ ಬರ್ತಿದ್ದೆ ಶೀಲಾ ಮೇಡಮ್ ಇಬ್ಬರು ಟ್ವಿನ್ಸ್ ಹಾಡೋದು ನೋಡಿ ಓಕೆ ಐ ಹ್ಯಾವ್ ಟು ಸಿಂಗ್ ಅಂತ ಮಾವ ಇಂಟ್ರೊಡ್ಯೂಸ್ ಮಾಡಿದರು. ದೆನ್ ವಿ ವೆಂಟ್ ಫಾರ್ ಏನು ಜೂನಿಯರ್ ಅಂತೂ ಮಾಡಿ ಮುಗಿಸಿದೆ. ಆಗ ಹೇಳಿದರು, ಮಗ ನೀನು MBA ಮಾಡಲಿಕ್ಕೆ ಹೊರಟಿದ್ದೆ, ಎಲ್ಲ ಓದಿ ಬಾ ಮತ್ತೆ ಸೇರೋಣ. ಬಿಕಾಸ್ ಶಿ ನ್ಯೂ ದ ಡಿಫಿಕಲ್ಟಿ, ಅವರಿಗೆ ಕಷ್ಟಗಳು ಗೊತ್ತಾಗ್ತಿತ್ತು. ಸೊ ಎಲ್ಲ ಮುಗಿಸಿ ಮೊನ್ನೆ ಸೀನಿಯರ್ ಎಕ್ಸಾಮ್ ಈ ವರ್ಷ ನೀನು ಕಟ್ಟು ಹೇಳಿದರು. ಸೀನಿಯರ್ ಎಕ್ಸಾಮ್ ಕಟ್ಟಿಸ್ಲಿಕ್ಕೆ ಮೇಡಮ್ ಇಲ್ಲ. ನನ್ನ ಮಗನನ್ನು 1 ವಾರದ ಹಿಂದೆ ಅವನಿಗೆ ಸಂಗೀತಕ್ಕೆ ಹಾಕಿದೆ, ನನ್ನ ಮಗನಿಗೆ ಟೀಚರ್ ಇಲ್ಲ. ಈ ಥರದ ಪರಿಸ್ಥಿತಿ. ಅವರು ಎಲ್ಲ ರೀತಿಯಲ್ಲಿ ಒಂದು ರೀತಿ ಏನೇ ಕೇಳು, ನನ್ನ ಹತ್ರ ಅಂತಲ್ಲ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಅವ್ರು ಯಾವುದೇ ವಿಷಯದ ಬಗ್ಗೆ ಮಾತಾಡಿದ್ರು ಶಿ ವಾಸ್ ಲಿಸ್ನಿಂಗ್. 1 ಗಂಟೆ 2 ಗಂಟೆ ಶಿ ವಾಸ್ ಲಿಸ್ನಿಂಗ್ ಓವರ್ ದ ಫೋನ್. ರಾಗದ ಭಾವ ಅದನ್ನು ಸಾಹಿತ್ಯದ ಭಾವಕ್ಕೆ ಅಳವಡಿಸುವಾಗ ಪ್ರತಿ ರಾಗವನ್ನು ನವರಸಗಳಿಗೆ ಬಗ್ಗಿಸಬಹುದು ಅಂತ ಹೇಳಿ ಅವರು ಸೋದಾಹರಣ ನಾವು ಸಂಗೀತದ ಕೆಲಸ ಮಾಡುವಾಗ ತೋರಿಸಿಕೊಡ್ತಾ ಇದ್ದರು. ನೀವು ಹೇಗೆ ಬೇಕು ಹೇಳಿ, ನಾನು ಅದಕ್ಕೆ ನೀವು ಹೇಳಿದ ರಾಗದಲ್ಲಿ ನಾನು ಅದನ್ನು ನಿಮಗೆ ಸಂಯೋಜನೆ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಮಾಡಿದ 4-5 ಪ್ರಯೋಗಗಳ ವಿಡಿಯೋ ದಾಖಲೀಕರಣ ಇದೆ. ಅದೆಲ್ಲವೂ ಖಂಡಿತ ಅಧ್ಯಯನಕ್ಕೆ ಸೂಕ್ತ. ಅದನ್ನೆಲ್ಲ ನಮಗೆ ಬಿಟ್ಟು ಹೋಗಿದ್ದಾರೆ ಅವರು. ಅದರ ಎಲ್ಲದರದ್ದು ದಾಖಲೀಕರಣ ಆಗಲಿ, ಅವರ ಕೊಡುಗೆ ದಕ್ಷಿಣ ಕನ್ನಡದಿಂದ ನಾಡಿನಾದ್ಯಂತ ಪ್ರಚಾರ ಆಗುವ ಹಾಗೆ ಆಗಲಿ. ತನ್ಮೂಲಕ ಅವರ ಹೆಸರು, ಅವರ ಸ್ವರ ಭಾರ ಎಲ್ಲರಿಗೂ ಪರಿಚಯ ಆಗುವ ಹಾಗೆ ಆಗಲಿ.